ಎತ್ತ ಗಮನ ಬಾಲ ಸುಶೀಲ ಎತ್ತ ಗಮನ ಬಾಲ ಅಮ್ಮ ಕೃಷ್ಣ ಪರಮಾತ್ಮ ಕಾಪಾಡಲಿ. ಅಮ್ಮ ಮಗು ಏನಮ್ಮ ನಿನ್ನನ್ನು ಕಂಡು ಆನಂದವಾಯಿತು. ಹೌದೇ ಆಶ್ಚರ್ಯವೂ ಆಯಿತು. ಯಾಕೋ ಏನನ್ನೋ ನಾನು ಯೋಚನೆ ಮಾಡುತ್ತಿರುವಾಗ ಇದ್ದಕ್ಕಿದ್ದ ಹಾಗೆ ನಿನ್ನ ಪ್ರವೇಶ ಮತ್ತೆ ಮಿಂಚಿನ ಸಂಚಾರವಾದದ್ದೇ ಈಗ. ಹಾಗಾಯ್ತಾ? ನಿನ್ನ ಪ್ರವೇಶವೇ ಹಾಗಲ್ವೇ ಕುಮಾರ? ಏನಮ್ಮ? ಆದರೆ ಗಮನಿಸುತ್ತಾ ಇದ್ದೇನೆ. ಏನು ತಾಯಿ? ನಿನ್ನ ಗಮನ ನಡಿಗೆ ಈ ಕಡೆಗೆ ಆದರೂ ಚಿತ್ತದ ಗಮನ ಎನ್ನುವುದು ಈ ಕಡೆಗೆ ಇಲ್ಲ. ಇಷ್ಟು ಸಮಯ ಮಾತೆಯಾದ ನನ್ನನ್ನು ಕಂಡು ನೀನು ಮಾತನಾಡುವ ಪರಿಯೇ ಬೇರೆ, ಬರುವ ರೀತಿಯೇ ಬೇರೆ. ನಿನ್ನ ಗಮನ ಯಾವ ಕಡೆ? ಸುಶೀಲ, ಒಳ್ಳೆಯ ಗುಣವಂತ ತಾನೇ ನೀನು. ಹೌದು. ಮುದ್ದು ಏನಮ್ಮ? ನನ್ನ ಕುಮಾರ ಹೇಳು ಮಗನೇ, ಎತ್ತ ಗಮನ? ಇಲ್ಲಿ ನೋಡಮ್ಮ. ಕರದೊಳಗಾಯುಧವ ಹರಿತ ಫಲದುಳು ಪೊರೆಯುವ ಸಂಪೂರ್ಣವಾಗಿ ನಿನ್ನನ್ನು ಗಮನಿಸಲೇ ಇಲ್ಲ. ನಿನ್ನ ಗಮನದ ಜೊತೆಯಲ್ಲಿ ಏನು ಕುಮಾರ? ನೋಡಮ್ಮ, ಇಲ್ಲಿ ಕರದಲ್ಲಿ ಧರಿಸಿರುವಂತಹ ಶಸ್ತ್ರಾಸ್ತ್ರಗಳು. ಅಮ್ಮ, ಈ ಕೈ ನೋಡು. ಕತ್ತಿ. ಈ ಕೈ ನೋಡು. ಧನುರ್ಬಾಣಗಳು. ಎದೆ ನೋಡು. ಕವಚ. ತಲೆ ನೋಡು. ಇದ್ಯಾಕೆ ಮಗನ ಶಿರಸ್ತ್ರಾಣ? ಬೆನ್ನು ನೋಡು. ಕತ್ತಳಿಕೆ. ಅಲ್ಲಿ ನೋಡು. ರಥ. ಇಷ್ಟು ಸನ್ನದ್ಧನಾಗಿ ನೀನು ಬಂದದ್ದು. ಹೌದು ಮಗನೇ. ಅಮ್ಮ, ಹೇಳದೆ ಹೋಗುವ ಮನಸ್ಸಿತ್ತೋ ಹೇಗೆ? ಗೊತ್ತಾಗಲೇ ಇಲ್ಲ. ಖಂಡಿತ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಒಮ್ಮೊಮ್ಮೆ ನಿನ್ನ ಗುಂಡಿಗೆ ಕಲ್ಲಾಗುವುದು. ಹೌದೇ? ಕಲ್ಲು ಗುಂಡಿಗೆ ಆಗುವುದಿಲ್ಲ, ನಿನ್ನ ಗುಂಡಿಗೆ ಒಮ್ಮೊಮ್ಮೆ ಕಲ್ಲಾಗುವುದುಂಟು. ತಾಯಿಯ ವಿಚಾರದಲ್ಲಿ ಅದು ಕರಗಿ ನೀರಾಗುತ್ತದೆ ಎಂಬುದನ್ನ ನಾನು ಅರ್ಥ ಮಾಡಿಕೊಂಡಿದ್ದೇನೆ. ಹೌದಾ? ಧನುಷರಾಯುಧಗಳನ್ನು ಧರಿಸಿಕೊಂಡು ಕಂಗಳಲ್ಲಿ ಕೆಂಗಿಡಿಯನ್ನು ಸೂರಿಸುತ್ತಾ ಉಪ್ಪುಗಳನ್ನು ಗಂಟಿಕ್ಕಿಕೊಂಡು ಎಲ್ಲಿಗೆ ಹೋಗುತ್ತೀಯಾ ಮುದ್ದು ಮಗನೇ? ತಾಯಿಯಲ್ಲಿ ಹೇಳುವ ಮನಸ್ಸಿಲ್ಲವೇನು? ಹೇಳು ಕುಮಾರ. ಗೊತ್ತಾಗ್ಲಿಲ್ಲ.
ಬಂದಾಗ ಹಾ. ನಿನಗೆ ಆಶ್ಚರ್ಯ ಹೌದು. ಜೊತೆಗೆ ಕುತೂಹಲ ತಪ್ಪಲ್ಲಮ್ಮ. ಯಾವತ್ತು ನಿನ್ನ ಬಳಿಗೆ ಬರುವ ಹಾಗೆ ನಿನ್ನ ಮಗ ಇವತ್ತು ಬರಲಿಲ್ಲ. ನಿನ್ನ ಆಗಮನ ಯಾವಾಗಲೂ ಒಂದೊಂದು ರೀತಿಯಲ್ಲೇ ಇರುತ್ತದೆ, ಆದರೆ ಇವತ್ತು ವಿಶೇಷವಾಗಿ ಕಾಣಿಸುತ್ತಿದೆ. ಹೌದಮ್ಮ. ಹಾ. ಇಲ್ಲದಿದ್ರೆ ತಾಯಿಯ ಬಳಿಗೆ ಬರುವಾಗ ಹಾ. ಈ ಯುದ್ಧದ ಸಿದ್ಧತೆ ಅವಶ್ಯಕತೆ ಉಂಟಾ? ಇಲ್ಲ. ಹಾಗೆಂದು ಎಲ್ಲಿಗೋ ಹೋಗು ನಿನ್ನ ಬಳಿಗೆ ಬಂದದ್ದ ಖಂಡಿತ ಸಾಧ್ಯ ಇಲ್ಲಮ್ಮ. ಮತ್ತೆ? ಹಾಗೇನಾದ್ರೂ ಹಾ. ನನ್ನ ಬದುಕಿನಲ್ಲಿ ಇದಕ್ಕಿಂತ ಮೊದಲು ಆದದ್ದನ್ನು ನೀ ಗಮನಿಸಿದ್ಯಾ? ಇಲ್ಲ. ಸಾಧ್ಯವೇ ಇಲ್ಲ. ಆದರೆ ಇವತ್ತಿನ ನಿನ್ನ ಗಮನ ಬೇರೆಡೆ ಇದೆ, ಗೊತ್ತಾಯಿತು? ಖಂಡಿತ ಹೌದಮ್ಮ. ಹಾಗೆ ಅಂತ ಈ ರೀತಿ ಆದಂತಹ ಬದಲಾವಣೆಗೆ ಈ ಪರಿವರ್ತನೆಗೆ ಏನು ಕಾರಣ ಇದನ್ನು ತಿಳಿಯದವಳು ನೀನೇನಲ್ಲ. ಅಂದ್ರೆ ಸಾಮಾನ್ಯ ಹೆಣ್ಣು ಮಕ್ಕಳ ಹಾಗೆ ಹಾ. 4 ಗೋಡೆಗಳ ಮಧ್ಯದಲ್ಲಿ ಹಾ. ಬದುಕನ್ನು ಸಾಗಿಸುವವಳು ನನ್ನಮ್ಮ ಅಲ್ಲ ಎನ್ನುವ ಸತ್ಯದ ಅರಿವು ನನಗಿದೆ ಅಮ್ಮ. ಅಮ್ಮ, ಯಾಕೆ ಈ ಸಿದ್ಧತೆ? ಯಾಕೆ? ನಿನಗೆ ಗೊತ್ತಿದೆ ಅಮ್ಮ, ನಿನಗೆ ಗೊತ್ತಮ್ಮ. ಆದ್ರೂ ನೀನು ಹೇಳಲೇಬೇಕು. ಅಮ್ಮ, ಕೌರವರಿಗೂ ಪಾಂಡವರಿಗೂ ಯುದ್ಧ ಪ್ರಾರಂಭವಾಗಿ ಇಂದಿಗೆ ಎಷ್ಟು ದಿವಸದ ಯುದ್ಧ ಮುಗಿದು ಹೋಯಿತು? 12 ದಿವಸದ ಯುದ್ಧ ಮುಗಿದಿದೆ. ಇನ್ನು ಪ್ರಾರಂಭವಾಗುವುದು 13ನೇ ದಿವಸದ ಯುದ್ಧ. ಅದೊಂದು ಕೇಳುವುದಕ್ಕೆ ಮನಸ್ಸಿಲ್ಲ. ಆದ್ರೆ ಇಲ್ಲಿಯವರೆಗೆ ಯಾರಿಗೆ ಜಯ ಯಾರಿಗೆ ಅಪಜಯ ಇನ್ನೂ ನಿರ್ಧಾರವಾಗಲಿಲ್ಲ. ಅಷ್ಟು ಹೊತ್ತಿಗೆ ಅವ ಇದ್ದಾನಲ್ಲ, ಅವ ಯಾರು ಮಗನೇ? ಕೌರವ ಗುರುಗಳಾದ ದ್ರೋಣಾಚಾರ್ಯರನ್ನು ಬಳಿಗೆ ಕರೆದ, ವಿಚಾರ ವಿನಿಮಯ ಮಾಡಿದ. ಅದರ ಪ್ರತೀಕ ಅವ್ರು ಏನ್ ಮಾಡಿದ್ದಾರೆ ಗೊತ್ತಾ? ಏನ್ ಮಾಡಿದ್ರು?
ದ್ರೋಣಾಚಾರ್ಯನು ಬಳಿಗೆ ಕರೆದು ವಿಚಾರ ವಿನಿಮಯ ಜೊತೆಗೆ ಅಮ್ಮ ಹೇಗಾದ್ರೂ ಗೆಲುವನ್ನು ಪಡಿಬೇಕು, ಏನಾದ್ರೂ ಮಾಡಿ ಗೆಲುವನ್ನು ಪಡಿಬೇಕು, ಅಲ್ಲ ಏನಕ್ಕೇನಾದ್ರೂ ಮಾಡಿ ಗೆಲುವನ್ನು ಪಡಿಬೇಕು. ಆಗಾಗ ತಂತ್ರಗಾರಿಕೆ ಮಾಡ್ತಾ ಇರ್ತಾರೆ. ಗುರುಗಳನ್ನು ಕರೆದು ವಿಚಾರ ಮಾಡಿದಾಗ ಗುರುಗಳು ಏನು ಮಾಡಿದ್ರು ಗೊತ್ತಾ? ಏನು ಮಾಡಿದ್ರು? ಚಕ್ರವ್ಯೂಹ ಎನ್ನುವುದನ್ನು ರಚಿಸಿದರು. ಒಬ್ಬ ಆಳನ್ನು ದೊಡ್ಡ ತಂದೆಯವರ ಬಳಿಗೆ ಅಟ್ಟಿದ್ರಮ್ಮ. ವಿಚಾರ ತಿಳಿದು ದೊಡ್ಡ ತಂದೆಯವರು ದುಃಖಿಸ್ತಾ ಇದ್ದರು. ಅಷ್ಟು ಹೊತ್ತಿಗೆ ಸಿಡಿಲ ಮರಿಯಂತೆ ಅವರ ಎದುರಿಗೆ ನೆಗೆದೆ ಅವರಿಗೆ ಧೈರ್ಯದ ಮಾತು ಹೇಳಿದೆ. ಅಲ್ಲಿಂದ ನೇರ ನಿನ್ನ ಬಳಿಗೆ ಬಂದೆ. ಯಾಕೆ ಗೊತ್ತಾ? ಯಾಕಪ್ಪ? ಕಳುಗು ಸಂಪ್ರೀತಿಯೋ ನಿನ್ನ ಬಳಿಗೆ ಬಂದೆ. ಯಾಕಪ್ಪ? ಅಮ್ಮ, ನೇಮವನಿತ್ತು ಎನ್ನ ಆ ಕಾಮ ಜನಕ ರಕ್ಷಿಸಲಿ ಎಂಬುದಾಗಿ. ಅಮ್ಮ ಅಮ್ಮ ಹೇಳು ಮಗನೇ. ಒಂದು ಆಶೀರ್ವಾದ ಮಾಡಮ್ಮ. ಬುದ್ಧಿ ಬಂತೋ ಕಂದ ಕಂದ ಏತಕ್ಕಿಂತ ಬುದ್ಧಿ ಬಂತೋ ಕಂದ ಕಂದ ನಿನಗೆ ಪ್ರೀತಿಯೇನು ಮರಣವಾಗಿ ಕಂದ ಕಂದ ನಿನಗೆ ಪ್ರೀತಿಯೇನು ಮರಣವಾಗಿ ಬುದ್ಧಿ ಬಂತು ಯಾಕೆ ಮಗನೇ? ಮಗನೇ, ಓ ತಾಯಿ, ಎಷ್ಟು ಸುಲಭವಾಗಿ ಹೇಳುತ್ತಾ ಇದೆಯ. ಏನಮ್ಮ? ಅರಸಿ ಕಳಸವಾಯಿ. ಒಂದು ಆಶೀರ್ವಾದ ಮಾಡಮ್ಮ. ಅದು ಕೃಷ್ಣ ಪರಮಾತ್ಮನಲ್ಲಿ ನಾನು ಬೇಡಿಕೊಳ್ಳಬೇಕು. ಹೌದು ಮಗನೇ, ಹಾ, ನಿನ್ನ ವಿಶ್ವಾಸವನ್ನು ಕಂಡು ಸಂತೋಷವೇ ಆಯಿತು. ನನಗೆ ನಿನ್ನ ಮೇಲೆ ನಂಬಿಕೆ ಅಮ್ಮ. ಹೌದು ಮಗನೇ, ಹಾ, ಮಾತೆಯ ಮೇಲೆ ಮಕ್ಕಳಾದವರಿಗೆ ನಂಬಿಕೆ ಇರುತ್ತದೆ. ಮಾತೆಯನ್ನೇ ದೇವರು ಎಂದು ತಿಳಿದುಕೊಂಡಿರುತ್ತಾರೆ. ಮತ್ತೆ ನಿನ್ನ ಮಾತೆ ದೇವರನ್ನು ಹಾ ಅಣ್ಣನನ್ನಾಗಿ ಪಡೆದುಕೊಂಡಿದ್ದಾಳೆ. ಹಾ
ಮಗು, ಏನಮ್ಮ? ಆದರೆ ಬುದ್ಧಿ ಎನ್ನುವುದು ಎಲ್ಲರಿಗೂ ಇರುತ್ತದೆ. ಇರಬೇಕಲ್ಲ. ನಿನಗೆ ಕಡಿಮೆ ಎಂದು ನಾನು ಹೇಳುತ್ತಾ ಇಲ್ಲ, ಹೆಚ್ಚು ಅಂತ ಹೇಳಮ್ಮ. ಇವತ್ತು ಹೆಚ್ಚು ಬಂದಿದೆ ಅಂತ ತಿಳಿಸುತ್ತಾ ಇದ್ದೀನಿ. ಮತ್ತೆ ನಿನ್ನ ಮಗ ಅಲ್ವ ನಾನು. ಯಾಕೆ ಈ ಬುದ್ಧಿ ಬಂತೋ ನನಗೆ ಅರ್ಥವಾಗುತ್ತಾ ಇಲ್ಲ. ಹಾಗಲ್ಲಮ್ಮ. ಅದು ಮಗು, ಮಗನೇ, ನಿನಗೆ ಈ ಬುದ್ಧಿಯು ಬಂತಾ? ಹಾಗೆ ಕೇಳಬೇಕು. ಇಲ್ಲ, ಇವತ್ತು ಹಾಗ ಕೇಳುವ ವಿಷಯವೇ ಇಲ್ಲ. ಯಾಕೆ? ಯಾಕೆ ಬಲ್ಲಯ್ಯ, ಹಾ, ನೀ ಮಾಡುತ್ತಿರುವಂತಹ ಕಾರ್ಯ ಅಂತಹುದು ಕುಮಾರ. ಅಂದ್ರೆ ಮರಣ ಎನ್ನುವುದು ಈ ಜಗದ ಎಲ್ಲಾ ಜೀವಿಗಳಿಗೂ ಬಂದೇ ಬರುತ್ತದೆ. ಖಂಡಿತ ಅದಕ್ಕೊಂದು ಕಾರಣವೂ ಇರುತ್ತದೆ. ಹಾ ಹಾ. ಆದ್ರೆ ಅದನ್ನೇ ಅರಸಿಕೊಂಡು ಯಾರು ಹೋಗುವುದಿಲ್ಲ. ಹಾ. ಮರಣ ಮೃತಕವನ್ನು ಬಾರಿಸುವ ಮನಸ್ಸು ಯಾರಿಗೂ ಇರುವುದಿಲ್ಲ. ಇಲ್ಲ. ಚಕ್ರವ್ಯೂಹದ ಬಗ್ಗೆ ನೀನು ಹೇಳಿದೆಯಲ್ಲ, ಹಾ, ನಾನೇನು ಅರಿಯದವಳಲ್ಲ. ಮತ್ತೆ ಕುಮಾರ, ಹಾ, ಕೌರವರೆಲ್ಲರೂ ಸೇರಿ ಹಾ, ಒಂದು ಮುಳ್ಳಿನ ಹಾಗೆ ನಮ್ಮ ಪಾಲಿಗಾಗಿದ್ದಾರೆ. ಓಹೋ ಹೋ. ವಸ್ತ್ರದೋಪಾದಿಯಲ್ಲಿರುವಂತಹ ನೀನು ಹಾ, ಆ ಮುಳ್ಳಿನ ಮೇಲೆ ಬಿದ್ದರೆ ಏನಾಗುತ್ತದೆ ಹೇಳು? ಏನು? ಅಥವಾ ಮುಳ್ಳೇ ಬೀಳಲಿ, ಹಾ, ಪರಿಣಾಮ ಏನು? ಏನು? ಹರಿದು ಹೋಗುವುದು ವಸ್ತ್ರ ತಾನೇ. ಹೌದಮ್ಮ. ಜಾಗ್ರತೆ ಮಾಡಿಕೊಳ್ಳಬೇಕು. ಹಾ, ಮರಣ ದೊಸೆಗೆ ನಿನಗೆ ಪ್ರೀತಿಯಾಯಿತೆ ಮಗನೇ. ಹಾ. ನಿನಗೆ ಯಾಕೆ ಈ ಬುದ್ಧಿ ಬಂತು? ಹಾ. ಅಲ್ಲಿ ಬಲಿದವರು ಯಾರು? ಯಾರು? ದ್ರೋಣಾಚಾರ್ಯರು. ಅಂದ್ರೆ ಕರ್ನಾಟಕ ಸುಮಾರು. ಅಮ್ಮ, ಭಟರಿದ್ದಾರೆ, ಕರುಣಾದಿಗಳಿದ್ದಾರೆ. ನನಗೆ ಜನ್ಮ ಕೊಟ್ಟ ತಾಯಮ್ಮ, ಹ್ಮ್ ನಿನ್ನಿಂದ ದೊಡ್ಡ ದೇವರು ಹ್ಮ್ ಈ ಪ್ರಪಂಚದಲ್ಲಿ ಹಾ ನನಗೆ ಯಾರು ಇಲ್ಲ. ಹಾ. ಏನು ಅಂತಹ ತಾಯಿ ನೀನು? ಛೆ! ನಿನ್ನ ಬಾಯಿಯಿಂದ ಇಂತಹ ವಾಕ್ಯವನ್ನು ಕೇಳುವುದಕ್ಕೆ ನಿನ್ನ ಮಗ ಅಭಿಮನ್ಯು ಯಾವತ್ತೂ ಇಚ್ಛಿಸುವುದಿಲ್ಲ. ಹಾ. ನಿನ್ನ ಜಾಗದಲ್ಲಿ ಬೇರೆ ಯಾರಾದರೂ ನಿಂತು ಈ ಮಾತನಾಡ್ತಿದ್ರೆ ಪರಿಣಾಮವೇ ಬೇರಾಗ್ತಿದ್ದಮ್ಮ. ಜನ್ಮ ಕೊಟ್ಟ ಮಹಾತಾಯಿ ಅಮ್ಮ, ಏನು ಕರುಣಾದಿ ದಡಿಗರಿದ್ದಾರೆ, ಅವರನ್ನು ಸದೆಬಡಿಯುವುದಕ್ಕೆ ಕೇವಲ 1 ನಿಮಿಷ ಸಾಕು. ಯುದ್ಧವನ್ನು ಏನೆಂದು ಭಾವಿಸಿದ್ದು ನೀನು? ಸರಸವಲ್ಲ ಸಮರವಿರುವುದು ಅಮ್ಮ, ಕಂದ ಕಂದ ಸರಸವಲ್ಲ
ಓಹೋ ಸರಸವಲ್ಲ, ಹಾ ಸಮರ ಇಂದು ಹಾ ಎಂದೂ ನಾನು ಈ ಮಾತನ್ನಾಡಿದವಳಲ್ಲ. ಮತ್ತೆ ಇಂದಿನ ಚಕ್ರವ್ಯೂಹವನ್ನು ಗಮನಿಸಿಯೇ ನಾನು ಹೇಳುತ್ತಾ ಇದ್ದೇನೆ. ಹಾ ಯಾಕೆ ಸರಸವಲ್ಲ ಹೇಳು? ಯಾಕಲ್ಲ? ನಿರ್ಮಾಣದ ಉದ್ದೇಶವೇ ಹಾ ಪಾಂಡವರನ್ನ ಬಲಿ ಕೊಡಬೇಕು ಎಂಬುದಾಗಿ ತಾನೆ. ಓಹೋ ಚಕ್ರವ್ಯೂಹದ ಬಗ್ಗೆ ತಿಳಿದುಕೊಂಡಿದ್ದೇನಪ್ಪ. ಹೌದಾ? ಕಲಶಜ ಹಾ ದ್ರೋಣಾಚಾರ್ಯರು ಹಾ ಸುಲಭವಾಗಿ ನೀನಾಡಬಹುದು, ಹ್ಮ್ ಅವರಲ್ಲಿ ಹೋರಾಡಬೇಕು, ಗೆಲುವನ್ನು ಸಾಧಿಸಬೇಕು ಎಂಬ ಉದ್ದೇಶದಿಂದ ಹಾ ಪ್ರತ್ಯಕ್ಷ ಪರಮೇಶ್ವರನೇ ದರಗಿರಿದರು ಹಾ ಅವರನ್ನು ಗೆಲ್ಲುವುದಕ್ಕೆ ಸಾಧ್ಯವಿಲ್ಲ. ಇದು ಸರಸವಲ್ಲ. ನಾನು ಹುಟ್ಟಿದ ವಂಶ ಯಾವುದಮ್ಮ? ಅಖಂಡವಾದ ಭರತ ಖಂಡದಲ್ಲಿ ಪವಿತ್ರವಾದ ಚಂದ್ರವಂಶದಲ್ಲಿ ನನ್ನ ಜನನ. ಹೌದಪ್ಪ. ನಮ್ಮ ಹಿರಿಯವರು ಆಳಿ ಬಾಳಿ ಗಳಿಸಿದ ಉಳಿಸಿದ ಕೀರ್ತಿ ಎನ್ನುವ ಮಕುಟಕ್ಕೆ ಮತ್ತೊಂದು ಗರಿಯನ್ನು ಪೋಣಿಸುವುದಕ್ಕೆ ನಿನ್ನ ಮಗನಿಗೆ ಅವಕಾಶ ಲಭಿಸಿದೆ. ಚಂದ್ರವಂಶದಲ್ಲಿ ನೀನು ಹುಟ್ಟಿದವನು, ಆದರೂ ಎಲ್ಲರೂ ನಿನ್ನನ್ನು ದಿವಾಕರ ಎಂದೇ ಕರೆಯುತ್ತಿದ್ದಾರೆ. ಸರಿ. ಯಾಕೆ? ಸೂರ್ಯನ ಹಾಗೆ ಪ್ರಜ್ವಲಿಸುತ್ತಿರುವನು ಎನ್ನುವ ಅರ್ಥ. ಹಾ ಜಗತ್ತಿನಲ್ಲಿ ಆರಾಧನೆ ಎನ್ನುವುದಕ್ಕೆ ಯಕ್ಷ ಎನ್ನುವ ಹೆಸರಲ್ಲವೇ? ಹಾ ಕುಮಾರ, ಏನು? ನಿನ್ನನ್ನು ಯಾರೈ ಎಂದು ಯಾರು ಕೇಳಲಿಕ್ಕಾದರೂ ಅಂತ ಹೇಳು. ಅಂದ್ರೆ ಈವರೆಗೆ ನೀ ಮಾಡಿರುವ ಕಾರ್ಯದಿಂದಲೇ ನೀನು ಜನಜನಿತವಾದವನು, ಎಲ್ಲರಿಗೂ ಗೊತ್ತಿದ್ದವನು. ಆದ್ದರಿಂದ ಈ ಕಾರ್ಯಕ್ಕೆ ಮುಂದಡಿಯಿಡಬೇಡ, ಗುರುಗಳಿದ್ದಾರೆ ಎಂಬ ಎಚ್ಚರಿಕೆಯನ್ನು ಕೊಟ್ಟಿರುವುದು. ಅಮ್ಮ, ಹಿರಿಯರು ಬಾಳಿ ಗಳಿಸಿದ ಕೀರ್ತಿ ಅದನ್ನು ಉಳಿಸುವಲ್ಲಿ ತದನಂತರದವರು ಶ್ರಮಿಸಬೇಕಾದ್ದು ಆದ್ಯ ಕರ್ತವ್ಯ. ಅಮ್ಮ, ಒಬ್ಬ ವೀರ ಅಭಿಮನ್ಯುವಿಗೆ ಜನ್ಮ ಕೊಟ್ಟಿದ್ಯಮ್ಮ ನೀನು. ನಾಳಿನ ದಿನ ಪ್ರಪಂಚದಲ್ಲಿ ನಿನ್ನನ್ನು ಗುರುತಿಸುವಾಗ ಅಭಿಮನ್ಯುವಿನ ತಾಯಿ ಸುಭದ್ರೆ ಅಂತ ಗುರುತಿಸಬೇಕಮ್ಮ. ಆ ತೆರನಾಗಿ ಇಂದಿನ ರಣದಲ್ಲಿ ಮೆರೆದು ಬರ್ತೇನೆ. ಸಿಕ್ಕಿದ ಅವಕಾಶವನ್ನು ಕೈ ಚೆಲ್ಲಿದೆ ಅಂತಾದ್ರೆ ಮತ್ತೆ ನನ್ನ ಬದುಕಿನಲ್ಲಿ ಈ ಅವಕಾಶ ಬರುವುದಿಲ್ಲ. ನನಗೆ ಜನ್ಮ ಕೊಟ್ಟ ಮಹಾಮಾತೆಯಾಗಿ, ವೀರ ಅಭಿಮನ್ಯುವಿನ ತಾಯಿಯಾಗಿ, ನನ್ನ ಶ್ರೇಯಸ್ಸನ್ನು ಸದಾ ಕಾಲ ಹಾರೈಸುವ ಮಹಾಮಾತೆಯಾಗಿ ಅಮ್ಮ 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 ಒಂದು ಆಶೀರ್ವಾದ ಮಾಡಮ್ಮ. ನೀತಿಯಲ್ಲ ಕುಮಾರ, ನೀತಿಯಲ್ಲ ಪೋಪುದಿಂದು ಕಂದ ಕಂದ ಮಗನಿ ನೀತಿಯಲ್ಲ ಓದುವುದು ಕಂದ ಕಂದ ಎಲ್ಲ ಸಾಧಿಸಿ ಹೋಗಿ
ಆಶೀರ್ವಾದ ಮಾಡಮ್ಮ. ಮಗನೇ, ತಾಯಿ ಬೇಡ. ಹ? ನೀತಿಯಲ್ಲ, ನೀತಿ ಅಲ್ವಾ? ಯುದ್ಧವೇ ನೀತಿಯಲ್ಲ ಎಂದು ನಾನು ಹೇಳುತ್ತಾ ಇಲ್ಲ ಕುಮಾರ. ಕ್ಷತ್ರಿಯರಿಗೆ ಭೂಷಣವಲ್ವೇ ಅಮ್ಮ ಅದು? ಯುದ್ಧಕ್ಕೆ ನೀನು ಇಂದು ಹೊರಡುತ್ತಿರುವುದಲ್ಲ, ಮತ್ತೆ ನೀನು ಮೊನ್ನೆ ಯುದ್ಧ ಮಾಡಿದವರು. ಅಲ್ವೇ? ಪಿತಾಮಹರಾಗಿರುವಂತಹ ಭೀಷ್ಮಾಚಾರ್ಯರು ಹ್ಮ್. ಯುದ್ಧ ಕ್ಷೇತ್ರದಲ್ಲಿ ನಿನಗಾಡಿರುವಂತಹ ಮಾತು, ಚಂದ್ರವಂಶವನ್ನೇ ಬೆಳಗುವುದಕ್ಕಾಗಿ ಹುಟ್ಟಿರುವಂತಹ ಭಾರತ ರತ್ನ ನೀನು ಎಂದಲ್ಲವೇ? ನೆಗಲ್ತೆಗೆ ಪಾತ್ರನಾಗಿದ್ದೆ. ಪುರಸ್ಕಾರ ಯಾರಿಂದ ಪಡೆಯಬೇಕು ಅವರಿಂದಲೇ ಪಡೆಯಬೇಕು ಮಗನೇ. ಹಾ. ಯಾರ್ಯಾರೂ ಪುರಸ್ಕಾರ ನೀಡಿದರೆ ಏನು ಪ್ರಯೋಜನವಂತೆ? ಹ್ಮ್. ಮಗು, ಏನಮ್ಮ? ಆಗ ನನ್ನ ಹೆತ್ತೊಡಲು ಪಾವನವಾಯಿತು. ಹಾ. ಎಲ್ಲೋ ಇದ್ದಿರುವಂತಹ ಸುದ್ದಿಯನ್ನು ಕೇಳಿದ ನನ್ನ ಅತ್ತೆಯಾದ ಹ್ಮ್. ಕುಂತೀದೇವಿ ಓಡಿ ಬಂದು, ಹಾ. ಮಗಳೇ ಹಾ. ಸುಭದ್ರಾ ಎಂದು ಕರೆದರು. ಹ್ಮ್. ನಿನ್ನ ಹಣೆದೊಡಲು ಪಾವನವಾಯಿತು ಮಗಳೇ ಎಂದು ಹೇಳಿದರು. ಹಾ. ಸೊಸೆಯಾದವಳು ಮಗಳ ಸ್ಥಾನಕ್ಕೆ ಬರಬೇಕು ಅಂತಾದ್ರೆ ನಿನ್ನಂತ ಮಕ್ಕಳನ್ನು ಪಡೆಯಬೇಕಪ್ಪ. ಆಹಾ. ಹೌದು ಮಗು, ಆ. ಸಂತೋಷವಾಯಿತು. ಏನಮ್ಮ? ಇವತ್ತು ಯಾಕೆ ಬೇಡ ಎಂದೆ? ಯಾಕೆ? ಚಕ್ರವ್ಯೂಹವನ್ನು ಕ್ಷತ್ರಿಯ ಕುಮಾರಿಯಾದಂತ, ಹಾ. ಕ್ಷತ್ರಿಯನ ಮಡದಿಯಾದಂತ ಹಾ. ನಾನು ಸಂಪೂರ್ಣವಾಗಿ ತಿಳಿದುಕೊಂಡಿದ್ದೇನೆ. ಅಲ್ವೇ? ಅದಕ್ಕೆ ಬೇಡ ಎಂದೆ. ಹ್ಮ್. ಮಗು, ಅಮ್ಮ. ಒಂದು ವೇಳೆ ಹೋದ ಮೇಲೆ ಹಾ. ಏನಾದರೂ ಆಗಬಾರದು, ಹ್ಮ್. ಆಗಲೇಬಾರದು. ಹಾ. ಆಗುವುದನ್ನು ತಪ್ಪಿಸುವುದಕ್ಕೆ ನಮ್ಮಿಂದ ಸಾಧ್ಯ ಇಲ್ವಲ್ಲ. ಅಂದ್ರೆ ಏನು ಅಚಾತುರ್ಯ ನಡೆದು ಹೋದರೆ ಹಾ. ನನ್ನನ್ನು ಹೆತ್ತ ತಾಯಿಯಾದ ನನ್ನನ್ನು 10 ಬಗೆಯಲ್ಲಿ ಪ್ರಶ್ನೆ ಮಾಡುವವರು ಪಾಂಡವರ ಮನೆಯಲ್ಲಿ ಇದ್ದಾರೆ ಎಂಬ ನೆನಪು ನಿನಗಿರಬೇಕು. ಯಾರಮ್ಮ? ಯುದ್ಧ ಮಾಡಿ ಹಾ. ಬಿಡದಿಯನ್ನು ಸೇರಿದಂತಹ ನಿನ್ನಪ್ಪ ಹ್ಮ್. ಮೊದಲು ಕೇಳುವುದು, ಹಾ. ಸುಭದ್ರಾ, ಹಾ. ನಮ್ಮ ಬದುಕಿನ ನಂದನ ಹ್ಮ್. ಆ ಕಂದ ಹಾ. ಅಭಿಮನ್ಯು ಎಲ್ಲಿ ಎಂದು ಹಾ. ಅವರೆಲ್ಲ ನೋವನ್ನು ನಿನ್ನ ಮಗ ನೋಡಿ ಮರೆಯುತ್ತಾ ಇರುತ್ತಾರೆ. ಹ್ಮ್. ಅವರು ಬಂದು ಕೇಳಿದ್ರೆ ಹಾ. ನಾನು ಏನೆಂದು ನಾನು ಉತ್ತರ ಕೊಡಲಿ ಕುಮಾರ? ಹಾ. ನಿನ್ನ ಅಜ್ಜಿ ಹ್ಮ್. ಕುಂತಿದೇವಿಗೆ ಹಾ. ಪ್ರೀತಿಯ ಮೊಮ್ಮಗ, ಹಾ. ಈ ವಂಶವನ್ನು ಬೆಳಗುವನು ನೀನೆಂದು ಮುದ್ದಾಡುತ್ತಾ ಇರುವವರು. ಹ್ಮ್. ಆ ನನ್ನ ಅತ್ತೆಗೆ ನಾನು ಏನೆಂದು ಉತ್ತರಿಸಲಿ? ಓ. ನಕುಲ ಸಹದೇವರ ಜೊತೆಯಲ್ಲಿ ಭೀಮ, ಹಾ. ಅವರೆಲ್ಲರೂ ಪ್ರಶ್ನೆಯನ್ನೇ ಮಾಡುತ್ತಾರೆ. ನಿನ್ನ ದೊಡ್ಡ ತಂದೆಯವರು ಹಾ. ಅವರೆಲ್ಲರಿಗಿಂತಲೂ ಹಾ. ದ್ರೌಪದಿ ದೇವಿ ನನ್ನ ಅಕ್ಕ, ಹ್ಮ್. ನನಗಿಂತಲೂ ಹೆಚ್ಚು ನಿನ್ನನ್ನು ಮುದ್ದಾಡಿದವಳು ಹೌದು. ಅಲ್ಲವೇ? ಹಾ. ಪ್ರೀತಿಯಿಂದ ಕಾಣುತ್ತಿರುವವಳು ಹಾ. ಆ ನನ್ನ ಅಕ್ಕನಿಗೆ ಏನೆಂದು ಉತ್ತರಿಸಲಿ? ಹ್ಮ್. ಮಗು, ಅಮ್ಮ. ಎಲ್ಲಕ್ಕಿಂತಲೂ ಹಾ. ನಿನ್ನನ್ನೇ ನಂಬಿ ಈ ಮನೆಯನ್ನು ಪ್ರವೇಶ ಮಾಡಿದ ಹಾ. ಗರ್ಭಿಣಿಯಾದಂತಹ ಉತ್ತರಿಗೆ ನಾನು ಯಾವ ಉತ್ತರವನ್ನು ಕೊಡಲಿ ಅಪ್ಪ? ಹಾ. ಬೇಡ ಕುಮಾರ, ಹಾ. ಯುದ್ಧ ಬೇಡವೇ ಬೇಡ. ಹ್ಮ್. ಈ ಒಂದು ದಿನ ನೀನು ಇಲ್ಲಿ ಉಳಿದು ಹಾ. ಮತ್ತೆ ನೋಡೋಣ. ಹೋಗಲೇಬೇಕು, ಅಲ್ಲ ಹೋಗತಕ್ಕದ್ದಮ್ಮ. ಹೋಗಲೇಬೇಕೆ? ಹೌದು. ಕೊನೆಯ ನಿರ್ಧಾರ? ಹೋಗಿಯೇ ಹೋಗ್ತೇನೆ. ದೃಢ ನಿರ್ಧಾರ ಮಗನೇ, ಹೋಗಿಯೇ ಹೋಗುತ್ತೇನೆ ಎಂದು ಅನಿವಾರ್ಯತೆಯನ್ನು. ಮಗು, ಅಮ್ಮ. ಆಗಲೇ ನೀನು ಖಡ್ಗವನ್ನು ಚಳಪಡಿಸುತ್ತಾ ಇದ್ದೀಯ. ಹಾ. ಹರಿತ ನನಗದು ಗೊತ್ತಾಗಲೇ ಇಲ್ಲ. ಹ್ಮ್. ದೃಢಧಾರಣಿಯನ್ನು ಪ್ರವೇಶ ಮಾಡಿ ಹಾ. ಅರಿವೀರನ ಕತ್ತನ್ನು ನೀನು ಕತ್ತರಿಸುವವನು. ಹಾ. ಹೌದು ತಾನೇ? ಹೌದು. ಈ ಮನೆಯಲ್ಲಿಯೇ ವಿರೋಧಿಗಳಿದ್ದರೆ ಹಾ. ಅವರನ್ನು ನೀನು ಎಂತು ಕತ್ತರಿಸುವುದು? ವಿರೋಧಿಗಳ ಯಾರಮ್ಮ? ಎಲ್ಲರೂ ಹಿರಿಯ ತಂದೆಯಾದಿಯಾಗಿ ಎಲ್ಲರೂ ನಿನ್ನನ್ನು ಕಳುಹಿಕೊಟ್ಟರು. ಹಾ. ಹೋಗಬೇಡ ಅಂತ ಹೇಳುತ್ತಿರುವುದು ಈ ಹೆತ್ತ ಒಡಲು ಮಾತ್ರ. ಗುಡಿಯಾಗುವುದು ನನ್ನ ಒಡಲು ಮಗನೇ, ಹಾ. ಜಡವಾಗುವುದು ನನ್ನ ಕರ ಕುಮಾರ. ಹಾ. ನೀನು ಸಾಹಸದ ಗಾಥೆಯನ್ನು ಮಾಡಿದರೆ ಸಂತೋಷವನ್ನು ನನಗಿಂತಲೂ ಹೆಚ್ಚು ಅನುಭವಿಸುವವರು ಈ ಪ್ರಪಂಚದಲ್ಲಿ ಇಲ್ಲ ಮಗನೇ. ಒಂದು ವೇಳೆ ನಿನ್ನ ಏನಾದರೂ ಆಯಿತು ಅಂತಾದ್ರೆ ಮತ್ತೆ ಈ ಸುಭದ್ರೆಗೆ ಬದುಕಿಲ್ಲ ಕಂದ. ಅದಕ್ಕಾಗಿ ನೀ ಹಿಡಿದಿರುವಂತಹ ಈ ಕತ್ತಿಯಿಂದ ನನ್ನ ಕತ್ತನ್ನು ತಡೆವರೇ ತಾಯೇ ಏನಮ್ಮ
ನುಡಿವರೆ ತಡೆವರೆ ಈ ಪರಿ ನುಡಿವರೆ ಯದನಭಿಮನ್ಯು ತಡೆವರೆ ಈ ಪರಿ ನುಡಿವರೆ ಅಮ್ಮ ಜನನಿ ಅಮ್ಮ ಅಮ್ಮ ಏನಮ್ಮ ಇದು? ನಿನ್ನ ಬಳಿಗೆ ಬರುವಂತಹ ಸಂದರ್ಭದಲ್ಲಿ ನಿನ್ನ ಮಗನಾದ ಈ ಅಭಿಮನ್ಯು ಯಾವ ನಿರೀಕ್ಷೆ ಇಟ್ಟುಕೊಂಡು ಬಂದಿದ್ದಾನೆಂತ ಗೊತ್ತಮ್ಮ. ತನ್ನ ಮಗ ಯುದ್ಧಕ್ಕೆ ಹೊರಡುತ್ತಾನು ಎನ್ನುವ ವಿಚಾರ ನನ್ನ ಅಮ್ಮನಿಗೆ ದೂರದಿಂದ ಕೇಳಿ ತಿಳಿದರೆ ಸಾಕು. ನನ್ನಮ್ಮ ಓಡೋಡಿ ಬರ್ತಾಳೆ, ನನ್ನನ್ನು ಎತ್ತಿಕೊಳ್ತಾಳೆ, ನನ್ನನ್ನು ಅಪ್ಪಿಕೊಳ್ತಾಳೆ, ನನ್ನನ್ನು ಮುದ್ದಿಸ್ತಾಳೆ ಅಂತ ಭಾವಿಸಿ ನಾ ಧಾವಿಸಿ ಬಂದದ್ದಮ್ಮ. ಆದರೆ ನೀನು ತೀರ ವಿರುದ್ಧವಾಗಿ ವರ್ತಿಸಿಬಿಟ್ಟೆಯಲ್ಲ ತಾಯಿ. ಪಾಯಸ ತಿನ್ನಬೇಕು ಅಂತ ಬಾಯಿ ತೆರೆದವನ ಬಾಯಿಗೆ ಕಾದ ಕಪ್ಪಿಣದ ಸಲಾಕೆಯನ್ನೇ ತುರುಕಿದ ಹಾಗೆ. ಅಮ್ಮ, ನೀನೇ ಯಾವತ್ತೂ ನನಗೊಂದು ಮಾತು ಹೇಳಿದವ. ಅಡಿಯ ಮುಂದಿಡೆ ಸ್ವರ್ಗ, ಅಡಿಯ ಹಿಂದಿಡೆ ನರಕ, ಅಡಿಗಳಿಗೆ ಅಶ್ವಮೇಧದ ಫಲ. ಅದು ಬೇಕಾದ್ದು ನನಗೆ ಅಮ್ಮ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆಂಬುದಾಗಿ ಒಂದು ಅಡಿ ಮುಂದೆ ಇಟ್ಟು ಆಡಿದೆ. ಅದನ್ನು ನಾನು ಹಿಂದಕ್ಕೆ ಪಡ್ಕೊಂಡೆ ಅಂತಾದ್ರೆ ನಾಳಿನ ದಿವಸ ನಿನ್ನ ಮಗ ನರಕಕ್ಕೆ ಹೋಗ್ತಾನಮ್ಮ. ಯಾವ ತಾಯಿಯಾದರೂ ತನ್ನ ಮಗ ನರಕಕ್ಕೆ ಹೋಗಬೇಕು ಅಂತ ಆಸೆ ಪಡ್ತಾಳೇನಮ್ಮ. ಈ ಪ್ರಪಂಚದಲ್ಲಿ
ಕೆಟ್ಟ ಮಕ್ಕಳಾದರೂ ಹುಟ್ಟಿಕೊಳ್ತಾರೆ. ಕೆಟ್ಟ ತಾಯಂದಿರು ಯಾವ ಕಾರಣಕ್ಕೂ ಯಾವ ಕಾಲಕ್ಕೂ ಹುಟ್ಟಿಕೊಳ್ಳುವುದಿಲ್ಲಮ್ಮ. ಅದರಿಂದ ಹೊರತಾಗಿ ನೀ ಕಾಣಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ತಾಯಿ. ಪ್ರತಿ ಕ್ಷಣದಲ್ಲಿಯೂ ನಿನ್ನ ಬಿಗಿಯಾದ ಆಲಿಂಗನದ ಬಿಸಿ ಅಪ್ಪುಗೆಯಲ್ಲಿ ಪುಟಿದ ಚೆಂಡಿನಂತೆ ಚಿಮ್ಮುತ್ತಿದ್ದವ ನಿನ್ನ ಮಗ ನಾನಮ್ಮ. ತಣ್ಣೀರೆರಿಸ್ತಿದೆಯಲ್ಲ ಅಮ್ಮ. ಎಂತಹ ಕಲ್ಪನೆ ಇತ್ತು ಗೊತ್ತಾ ನನಗೆ. ಯಾರಾದರೂ ಈ ಪ್ರಪಂಚದಲ್ಲಿ ನಿನ್ನನ್ನು ಗುರುತಿಸುವಾಗ ವೀರ ಅಭಿಮನ್ಯುವಿನ ತಾಯಿ ಸುಭದ್ರೆ ಒಂದು ವಾಕ್ಯ ಆಡಿದಿರುತ್ತಾದ್ರೆ ನಿನ್ನ ಉದರದಲ್ಲಿ ನಾ ಜನಿಸಿದಕ್ಕೆ ನನ್ನ ಜನ್ಮವೇ ಸಾರ್ಥಕ ಆಯಿತು ಅಂತ ಭಾವಿಸ್ತಾ ಇದ್ದೆ ಅಮ್ಮ. ಮಗನಾಗಿ ನನಗೆ ಅವಕಾಶ ಇಲ್ವಾ ಅಮ್ಮ? ಯಾಕಮ್ಮ ವಂಚಿತನಾಗಿ ಮಾಡ್ತಿ? ಬದುಕಿನಲ್ಲಿ ನಾನು ಅಂತಲ್ಲ, ಯಾರಿಗಾದ್ರೂ ಸಿಕ್ಕಿದ ಅವಕಾಶವನ್ನು ಒಮ್ಮೆ ಕೈ ಚೆಲ್ಲಿದ್ರು ಅಂತಾದ್ರೆ ಮತ್ತೆ ಅವಕಾಶ ಕೈಗೆ ಬರುವುದಿಲ್ಲ ಅಮ್ಮ. ಅದಕ್ಕಾಗಿ ಅಮ್ಮ, ನನ್ನ ಹೇಳಿಗೆಯನ್ನು ಬಯಸುವ ತಾಯಿ ನೀನಮ್ಮ. ನಿನ್ನ ಅಂತರಂಗ ಏನು ನನಗೆ ಗೊತ್ತಿದೆ ಅಮ್ಮ. ಅಮ್ಮ ಅಮ್ಮ, ಒಂದು ಆಶೀರ್ವಾದ ಮಾಡು, ಒಂದು ಆಶೀರ್ವಾದ ಮಾಡು, ಒಂದು ಆಶೀರ್ವಾದ. ಸುರಿವ ಕಂಬನಿಯ ಸೆರಗಿನ ತೋರ್ನಸಿ. ಅಳ್ಬೇಡಮ್ಮ, ಅಳ್ಬೇಡ, ಸುರಿವ ಕಂಬನಿಯ ಸೆರಗಿನ ದೊರೆಸಿ. ಜನನಿಯ ಪಾದರಜವನು ಶಿರದೊಳಗ ಸುರಿವ ಅಳ್ಬೇಡಮ್ಮ, ಅಳ್ಬೇಡ. ಆಗಬಾರ್ದು. ನಿನ್ನ ಮಗ ಬದುಕಿರಬೇಕು, ನಿನ್ನ ಮಗ ನಿನಗೆ ಬೇಕು. ಯಾಕಮ್ಮ ಇಷ್ಟೊಂದು ಸ್ವಾರ್ಥಿಯಾಗಿಬಿಟ್ಟೆ ಅಮ್ಮ? ಓ ಆ ಕಡೆಗೆ ನಿನ್ನ ದೃಷ್ಟಿಯನ್ನು ಹಾಯಿಸಂತೆ ಎಷ್ಟೋ ಮಂದಿ ಹೆಂಗಳೆಯರು ತಮ್ಮ ಹಣೆಯ ತಿಲಕವನ್ನು ಒರೆಸಿದ್ದಾರೆ, ಕೇಶ ರಾಶಿಯನ್ನು ಇಳಿಯಬಿಟ್ಟಿದ್ದಾರೆ, ಬಿಳಿಯ ವಸನವನ್ನು ಹುಟ್ಟಿದ್ದಾರೆ. ಆಮೇಲೆ ಅನುನಿತ್ಯವೂ ನೀರಿನಿಂದ ಕೈ ತೊಳಿಬೇಕಾದ ಅವರು ಕಣ್ಣೀರಿನಿಂದ ಕೈ ತೊಳಿತಾ ಇದ್ದಾರೆ. ಯಾಕೆ ಗೊತ್ತಾ? ಎಷ್ಟೋ ಮಂದಿ ತಾಯಂದಿರು ತಮ್ಮ ಮಕ್ಕಳನ್ನು ಕಳ್ಕೊಂಡ್ರಮ್ಮ. ಎಷ್ಟೋ ಮಂದಿ ಅಕ್ಕಂದಿರು ತಮ್ಮ ತಮ್ಮಂದಿರನ್ನು ಕಳೆದುಕೊಂಡ್ರಮ್ಮ. ಎಷ್ಟೋ ಮಂದಿ ತಂಗಿಯಂದಿರು ತಮ್ಮ ಅಣ್ಣಂದಿರನ್ನು ಕಳೆದುಕೊಂಡ್ರು. ಯಾಕಾಗಿ? ಅವರೆಲ್ಲ ಯಾಕೆ ಸತ್ತದ್ದು? ಸಾವಲ್ಲಮ್ಮ, ಅವರದ್ದು ಬಲಿದಾನ ಅಮ್ಮ. ಪಾಂಡವರ ಮನೆತನದ ಮರ್ಯಾದೆಯನ್ನು ಉಳಿಸುವುದಕ್ಕೆ ಇಷ್ಟೂ ಜನ ಬಲಿದಾನವಾಗಿದ್ದಾರೆ. ಅಷ್ಟಾಗಿಯೂ ನಿನ್ನ ಮಗನನ್ನು ನೀನು ಉಳಿಸಿಕೊಂಡೆ ಅಂತಾದ್ರೆ ನಾಳಿನ ದಿವಸ ಏನಾಗ್ತದೆ ಗೊತ್ತಾ ನಿನಗೆ? ಇಷ್ಟು ಮಂದಿ ತಾಯಂದಿರು ನಮ್ಮ ಮಕ್ಕಳನ್ನೆಲ್ಲ ಕೊಲ್ಲಿಸಿದ್ರು, ಇವರ ಮಕ್ಕಳನ್ನು ಜೋಪಾನವಾಗಿ ಇರಿಸಿ ಸಾಕಿದ್ರು ಅಂತ ನಾಳೆ ಆ ತಾಯಂದಿರು ಕಣ್ಣೀರು ಹಾಕಿದ್ರು ಅಂತಾದ್ರೆ ಆ ತಾಯಂದಿರ ಕಣ್ಣೀರಿನಲ್ಲಿ ನಿನ್ನ ಮಗನ ಭವಿಷ್ಯ ಕೊಟ್ಟು ಹೋಗ್ತದಮ್ಮ. ಬೇಕಾ ನನಗೆ ಅಂತಹ ಬದುಕು? ಯಾವತ್ತಿದ್ರು ನಿನ್ನ ಮಗ ಅಭಿಮನ್ಯು
ಸತ್ತು ಬದುಕಿದ ಹಾಗಿರುವುದಕ್ಕೆ ಬಯಸುವವ, ಬದುಕಿ ಸತ್ತ ಹಾಗಿರುವುದಕ್ಕೆ ನಾ ಬಯಸುವುದಿಲ್ಲ ಅಮ್ಮ. ಬೇಡ, ಯುದ್ಧ ಬೇಡ ಅಂತಾದ್ರೆ ನೀ ನನ್ನಲ್ಲಿ ಹೇಳುವುದಮ್ಮ. ಒಂದು ಮಾತು ನಿನ್ನ ಅಣ್ಣನಲ್ಲಿ ಮೊದಲೇ ಹೇಳ್ಬೋದಿತ್ತಲ್ಲಮ್ಮ ನಿನಗೆ, ಈ ಯುದ್ಧ ಬೇಡ ಅಂತ. ಬೇಡ, ನನ್ನ ಅಪ್ಪ ಮೂರು ಲೋಕದ ಗಂಡ, ನನ್ನ ಅಪ್ಪನಲ್ಲಿ ಒಂದು ವಾಕ್ಯ ನಿನಗೆ ಹೇಳ್ಬೋದಿತ್ತಲ್ಲ, ಸ್ವಾಮಿ ಈ ಯುದ್ಧ ಬೇಡ ಅಂತ. ಅಲ್ಲಿ ಮೌನವನ್ನು ತಳೆದು ಮಗ ಇಂದು ಯುದ್ಧಕ್ಕೆ ಹೊರಟಾಗ ನನ್ನನ್ನು ತಳೀತಾ ಇದೆಯಲ್ಲಮ್ಮ. ಈ ಯುದ್ಧವನ್ನು ಸೃಷ್ಟಿ ಮಾಡಿದವರು ಯಾರು? ನಾವೇ ಅಮ್ಮ. ಮನೆಯ ಒಳಗಿನ ಜಗಳ ಬೀದಿಗೆ ಬಂತು ಅಂತಾದ್ರೆ ಅದರ ಪರಿಣಾಮ ಏನು ಎನ್ನುವುದಕ್ಕೆ ಜ್ವಲಂತ ಸಾಕ್ಷಿಯಾಗಿ ನಮ್ಮ ಬದುಕಾಗಿ ಕಂಗೊಳಿಸ್ತದೆ ಅಮ್ಮ. ಆದರೆ ಪವಿತ್ರವಾದ ಗಂಗಾಜಲ ಹರಿಬೇಕಾದ ಪುಣ್ಯ ಭೂಮಿಯಲ್ಲಿ ರಕ್ತದ ಕಾಲುವೆ ಹರಿತಾ ಇದೆ. ಅದಕ್ಕೊಂದು ಕೊನೆ ಕಾಣಿಸಬೇಕು. ಅದಕ್ಕಾಗಿ ನಿನ್ನ ಮಗ ಇಂದು ಹೊರಟಿದ್ದಾನೆ. ಈ ಪ್ರಪಂಚದಲ್ಲಿ ಅಳಿಯುವುದು ಕಾಯ, ಉಳಿಯುವುದು ಕೀರ್ತಿ. ಅದು ನನಗೆ ಬೇಕಾದ್ದಮ್ಮ. ಹೌದಮ್ಮ, ಒಬ್ಬ ಪುತ್ರ ಸಂತಾನವನ್ನು ಪಡೆಯುವಾಗ ಪ್ರತಿಯೊಬ್ಬ ತಂದೆ ತಾಯಿಗಳು ಒಂದು ಸ್ವಾರ್ಥವನ್ನು ಇರಿಸಿಕೊಂಡಿರ್ತಾರೆ. ನಾಳೆ ನಮ್ಮ ಮರಣಾನಂತರ ನಮ್ಮ ಮಕ್ಕಳ ಹೆಗಲಿನಲ್ಲಿ ನಮ್ಮ ಶವದ ಯಾತ್ರೆಯಾಗಿ ಅದಕ್ಕೆ ಅಂತ್ಯ ಸಂಸ್ಕಾರ ಆಯಿತು ಅಂತಾದರೆ ನೇರವಾಗಿ ನಮಗೆ ಸ್ವರ್ಗ ಪ್ರಾಪ್ತಿಯಾಗ್ತದೆ ಎನ್ನುವ ನಂಬಿಕೆ. ಅಂತಹ ಯೋಗ ಎಷ್ಟು ಮಂದಿಗೆ ಪ್ರಾಪ್ತಿಯಾಗ್ತದೆ ತಾಯಿ. ಆದರೆ ಇಲ್ಲಿ ನೋಡು, ಮಕ್ಕಳ ಹೆಗಲಿನಲ್ಲಿ ತಂದೆ ತಾಯಿಗಳ ಶವದ ಯಾತ್ರೆ ಅಲ್ಲಮ್ಮ, ತಮ್ಮ ಮಕ್ಕಳ ಶವಕ್ಕೂ ಅಂತ್ಯ ಸಂಸ್ಕಾರವನ್ನು ಮಾಡುವುದಕ್ಕೆ ದೊರಕದೇ ಇದ್ದ ಸ್ಥಿತಿಯಲ್ಲಿ ಆ ಹೆಣಗಳನ್ನು 10 ನರಿಗಳು ಚಿತ್ರ ಮಾಡುವ ದೃಶ್ಯ ತಮ್ಮ ಕಂಗಳಿಂದ ಕಂಡು ಆ ಹೆತ್ತ ಕರುಳು ಅದನ್ನು ಹೇಗೆ ಸಹಿಸಿಕೊಳ್ಳಬೇಕಮ್ಮ. ಅಮ್ಮ, ಅಭಿಮನ್ಯು ಅಂತ ಹೇಳಿದರೆ ಅಂತಃಕರಣ ಇಲ್ಲದವಂತ ಭಾವಿಸಬೇಡ. ನಿನ್ನ ಅಂತರಂಗದ ನೋವು ಏನು ಅಂತ ಗೊತ್ತಿದೆ. ಆದರೆ ನಮ್ಮ ನಾಡಿನ ಸಂಸ್ಕಾರ, ಸಂಸ್ಕೃತಿ ಇದನ್ನು ನಾವು ಯಾವತ್ತೂ ಮರಿಬಾರ್ದಮ್ಮ. ನೋಡಿದ್ಯಾ, ಯುದ್ಧವೇ ತಪ್ಪು, ಯುದ್ಧ ಮಾಡಬಾರ್ದು ಅಂತ ನೀನು ಹೇಳ್ತೀಂತಾದ್ರೆ 7 ಅಕ್ಷೋಹಿಣಿ ಸೇನೆ ನಮ್ಮಲ್ಲಿ ಉಂಟು. ನಮ್ಮನ್ನು ಬೆಂಬಲಿಸಿ ಬಂದವರೆಲ್ಲ ಮೂರ್ಖರ. ಅವರ ಬಲಿದಾನಕ್ಕೆ ಅರ್ಥ ಇಲ್ವಾ? ಏನು ಅಂತ ಹೇಳ್ತೀಯಮ್ಮ ನೀನು? ಎಂತಹ ಸಂಸ್ಕೃತಿ ಹೊತ್ತಂತಹ ಪ್ರಪಂಚ ನಮ್ಮದು, ಭೂಮಿ ನಮ್ಮದು. ಇಷ್ಟು ಮಂದಿ ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಗಳು ಏನಾಡ್ತಾರೆ ಗೊತ್ತಾ ನಿನಗೆ? ಕೇಳಿದ್ಯಾ ನೀನು? ಯಾಕಾಗಿ ಆದರೂ ನಮ್ಮ ಮಕ್ಕಳು ಯುದ್ಧಕ್ಕೆ ಹೋದರು, ಯಾಕೆ ಅವರಿಗೆ ಬೇಕಿತ್ತು? ಹೀಗೆ ಯಾರೂ ಹೇಳುವುದಿಲ್ಲಮ್ಮ. ಮಕ್ಕಳನ್ನು ಕಳೆದುಕೊಂಡ ತಂದೆ ತಾಯಿಗಳು ಈ ಮಣ್ಣಿನ, ಈ ಭೂಮಿ ತಾಯ ಮರ್ಯಾದೆಯನ್ನು ಉಳಿಸುವುದಕ್ಕಾಗಿ ಪ್ರಾಣವನ್ನೇ ತ್ಯಾಗ ಮಾಡಿದ ಮಕ್ಕಳ ತಂದೆ ತಾಯಿಗಳು ಆಡುವಂತಹ ವಾಕ್ಯ ಏನು ಗೊತ್ತಾ ನಿನಗೆ? ಮತ್ತೊಮ್ಮೆ ಹುಟ್ಟಿ ಬಾ ಮಗುವೆ ನಮ್ಮ ಉದರದಲ್ಲಿಂತ ಹೇಳುವ ಸಂಸ್ಕೃತಿ ಅಮ್ಮ ನಮ್ಮದು. ಅಂಥದ್ರಲ್ಲಿ ನಿನ್ನ ಮಗನನ್ನು ನೀನು ಬಚ್ಚಿಟ್ಟುಕೊಂಡ್ರೆ ಎಲ್ಲಿದೆ ಬದುಕು? ಎಲ್ಲಿದೆ ಅಮ್ಮ ಬದುಕು? ಬದುಕಿಗೆ ಅರ್ಥ ಇಲ್ಲ. ಅರ್ಥ ಇಲ್ಲದ ಬದುಕು ಅಭಿಮನ್ಯುವಿಗೆ ಬೇಡಮ್ಮ. ಎಷ್ಟು ದಿವಸ ಆದರೂ ನಿನ್ನ ಮಗನಾಗಿಯೇ ನಾ ಕಾಣಬೇಕು. ನೀವೊಂದು ಮಾತು ಹೇಳಿದೆ, ಭಾರತ ರತ್ನ ನಮ್ಮ ಅಜ್ಜನಿಂದ ನನಗೆ ಕೊಡಲ್ಪಟ್ಟಂತಹ ಪ್ರಶಸ್ತಿ. ನಿನಗೆ ಅರ್ಥ ಆಗಿದೆ ಅಮ್ಮ. ಇಷ್ಟರವರೆಗೆ ನಾ ಮಾಡಿದ ಸಾಧನೆಗೆ ನಮ್ಮ ಅಜ್ಜ ಭೀಷ್ಮಾಚಾರ್ಯರು ಕೊಟ್ಟದ್ದಲ್ಲಮ್ಮ ಅದು. ಭವಿಷ್ಯತ್ತಿನಲ್ಲಿ ಅದರ ಯೋಗ್ಯತೆಯನ್ನು ಉಳಿಸುವುದಕ್ಕೆ ಅರ್ಹತೆ ಎನ್ನುವುದು ಒಂದು ಇದ್ರೆ ಅದು ಅಭಿಮನ್ಯುವಿಗೆ ಅಂತ ತಿಳಿದುಕೊಟ್ಟದ್ದಮ್ಮ. ಅವರು ನನ್ನ ಮೇಲೆ ಇರಿಸಿದ ಕಲ್ಪನೆಯನ್ನು ಸಾಕಾರಗೊಳಿಸುವಂಥ ಹೊಣೆಗಾರಿಕೆ ನನಗುಂಟಮ್ಮ. ಅದಕ್ಕಾಗಿ ಇಂದಿನ ಭಾರತ ಯುದ್ಧವನ್ನು ಗೆದ್ದರೆ ಭಾರತ ರತ್ನ ನೆಗಲ್ತೆಗೆ ಪಾತ್ರನಾದದಕ್ಕೆ ನನ್ನ ಬದುಕು ಸಾರ್ಥಕತೆ ಆಗ್ತದೆ. ಅಮ್ಮ, ಒಂದು ಪ್ರಶ್ನೆ ಕೇಳಿದ್ಯಲ್ಲ, ನನ್ನ ಅಪ್ಪ ಬಂದು ನಿನ್ನಲ್ಲಿ ಸುಭದ್ರ ನಮ್ಮ ಮಗ ಎಲ್ಲಿ ಅಂತ ಕೇಳಿದರೆ ಏನು ಉತ್ತರಿಸಲಿ?
ನಾ ಹೇಳ್ತೇನಮ್ಮ, ಕೇಳು. ಯಾವ ಹೊಣೆಗಾರಿಕೆಯನ್ನು ನೀವು ಅರ್ಥದಲ್ಲಿ ನಿಲ್ಲಿಸಿ ಹೋಗಿದ್ದೀರಾ ಅದನ್ನು ಪೂರ್ಣಗೊಳಿಸುವುದಕ್ಕೆ ನಿಮ್ಮ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ದೊಡ್ಡಮ್ಮ ದ್ರೌಪದಿ ದೇವಿ, ಸುಭದ್ರಾ ನಮ್ಮ ಮಗ ಎಲ್ಲಿ ಹೀಗೆ ಕೇಳಿದರೆ, ಯಾವುದು ನಿನ್ನಿಂದಲಾಗಿ ಹುಟ್ಟಿಕೊಂಡಿದೆಯೋ ಅದನ್ನು ಬೆಳೆಸುವುದಕ್ಕೆ ನಿನ್ನ ಮಗ ಹೋಗಿದ್ದಾನೆ ಅಂತ ಹೇಳಮ್ಮ. ಅದಲ್ಲ, ನನ್ನ ಹೆಂಡತಿ ಉತ್ತರ ಅತ್ತೆಯವರೇ, ನನ್ನವರು ಎಲ್ಲಿ ಅಂತ ಕೇಳಿದರೆ, ನಿನ್ನ ಗಂಡ ಉತ್ತರೋತ್ತರ ಕೀರ್ತಿಯನ್ನು ಸಂಪಾದಿಸುವುದಕ್ಕೆ ಹೋಗಿದ್ದಾನೆ ಅಂತ ಹೇಳಮ್ಮ. ಕೊನೆಯದಾಗಿ ನಿನಗೆ ಒಂದು ಮಾತು ಹೇಳ್ತೇನೆ ತಾಯಿ, ನೆನಪಿಟ್ಟುಕ. ಈ ರಣಕ್ಷೇತ್ರದಲ್ಲಿ, ಈ ಯುದ್ಧದಲ್ಲಿ ನಾ ಗೆದ್ದೆ ಅಂತಾದ್ರೆ ಮೊತ್ತ ಮೊದಲಿಗೆ ನಾ ಬಂದು ಕಾಣುವುದು ಈ ಅಕ್ಷಿಗಳಿಂದ ನಿನ್ನ ಮುಖ ಅಮ್ಮ. ಅದಲ್ಲ, ಎಲ್ಲಿಯಾದರೂ ನಿನ್ನ ಕಲ್ಪನೆಯಂತೆ ಆಗಿ ಹೋಯಿತು ಅಂತಾದ್ರೆ, ನನ್ನ ಹೆಂಡತಿ ಉತ್ತರೆ ಗರ್ಭವತಿಯಮ್ಮ. ಹೆಂಡತಿಯ ಉದರದಲ್ಲಿ ಗಂಡನೇ ಶಿಶುವಾಗಿ ಜನಿಸ್ತಾನಂತೆ. ನಾಳಿನ ದಿನ ಆ ಮಗು ಈ ಪ್ರಪಂಚದ ಬೆಳಕನ್ನು ಕಾಣುವಾಗ ಆ ಮಗುವಿನ ಮುಖದಲ್ಲಿ ನಿನ್ನ ಮಗನಾದ ಅಭಿಮನ್ಯುವನ್ನು ನೀನು ಕಣ್ತುಂಬ ಕಾಣಬೇಕಮ್ಮ. ಆಕಾಶದಲ್ಲಿ ನಕ್ಷತ್ರ ರೂಪಿಯಾಗಿದ್ದುಕೊಂಡು ನಾನಿನ್ನನ್ನು ಕಣ್ತುಂಬ ಕಾಣ್ತೇನಮ್ಮ. ತಾಯಿಯ ಋಣವನ್ನು ಈ ಪ್ರಪಂಚದಲ್ಲಿ ಯಾರಿಂದಲೂ ತೀರಿಸುವುದಕ್ಕೆ ಸಾಧ್ಯ ಇಲ್ಲ ಅಂತೆ. 7 ಜನ್ಮ ಉಂಟಂತೆ ಒಬ್ಬನಿಗೆ. ಅದುವೇ ಸತ್ಯ ಅಂತಾದರೆ ಆ 7 ಜನ್ಮದಲ್ಲಿಯೂ ನನಗೆ ನೀನೇ ಅಮ್ಮನಾಗಬೇಕು. ನಿನಗೆ ನಾನೇ ಮಗನಾಗಿ ಹುಟ್ಟಿ ಈ ಪ್ರಪಂಚದ ಬೆಳಕನ್ನು ಕಂಡು ನಿನ್ನ ಋಣವನ್ನು ತೀರಿಸುವುದಕ್ಕಾಗ್ತದ ಅಂತ ಪ್ರಯತ್ನಿಸ್ತೇನೆ ಅಮ್ಮ. ಪತಿವೃತ ಹೆಣ್ಣು ಮಕ್ಕಳ ಕಣ್ಣೀರು ಈ ಭೂಮಿಗೆ ಬೀಳಬಾರದಂತೆ. ಅಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಸೃಷ್ಟಿಯಾಗ್ತದಂತೆ. ಅದಕ್ಕಾಗಿ ಸುರಿಯುತ್ತಿರುವಂತಹ ನಿನ್ನ ಕಣ್ಣೀರನ್ನು ನಿನ್ನ ಸೆರಗಿನಿಂದಲೇ ಒರೆಸಿದ್ದೇನೆ. ಮಾತೃ ಭಕ್ತಿಗೆ ಕಲಶವನ್ನಿಡ್ತಾ ಇದ್ದೇನೆ. ನಿನ್ನ ಪಾದದ ಅಡಿಯಲ್ಲಿರುವ ಧೂಳೆ ಪ್ರಸಾದ ಎಂಬುದಾಗಿ ನನ್ನ ಶಿರದಲ್ಲಿ ಧರಿಸಿಕೊಡ್ತೇನೆ. ಹೆತ್ತ ತಾಯಿಗೆ ನಿಂತಲ್ಲಿಂದಲೇ 3 ಪ್ರದಕ್ಷಿಣೆ ಬಂದರೆ ಈ ಭೂಮಿಗೆ ಪ್ರದಕ್ಷಿಣೆ ಮಾಡಿದ ಪುಣ್ಯದ ಫಲ ಉಂಟಂತೆ. ನನಗೆ ಅದು ಸಾಕು ಅಮ್ಮ. ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ, ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ, ರಣಕ್ಷೇತ್ರವನ್ನು ಸೇರಿಕೊಳ್ತೇನೆ, ಕಣ್ಣೀರು ಸುರಿಸಬೇಡ ಅಳಬೇಡಮ್ಮ, ಅಳಬೇಡ. ಕಂಬನಿಯ ಸಿರಗಿಸಿ ಅಳಬೇಡಮ್ಮ, ಅಳಬೇಡ. ಜನನಿಯ ನಾಕಿಂದು ಬರ್ತೇನೆ, ಒಂದು ಆಶೀರ್ವಾದ ಮಾಡಮ್ಮ. ಪಾದರಜವನು ಶಿರನಾಥ ಪಾರ್ಥನಂದನೆ ಅಮ್ಮ
ಆಶೀರ್ವಾದ ಮಾಡಮ್ಮ. ಆಶೀರ್ವಾದ ಮಾಡಮ್ಮ, ಒಂದು ಆಶೀರ್ವಾದ ಮಾಡು. ಆ